ಗಂಡಸರು ಮಾತ್ರ ಥಿಯೇಟ್ರಿಗೆ ಬರೋದಲ್ಲ, ಅವರೊಟ್ಟಿಗೆ ಅವರ ಹೆಂಡತಿ, ಮಕ್ಕಳು, ಮನೆಯವರನ್ನು, ತಾಯಿ ತಂದೆಯನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತೇಳಿ ಒಂದು ಉದ್ದೇಶದಿಂದ 99 ರೂಪಾಯಿ ಇಟ್ಟಿದ್ದೀನಿ ನಾನು. ಇದರಲ್ಲಿ ನಮಗೇನು ಲಾಭ ಇಲ್ಲ, ಲಾಭದ ಪ್ರಶ್ನೆ ಇಲ್ಲ, ಜನರು ನೋಡಬೇಕು ಅಂತ. ಪ್ರೊಡ್ಯೂಸರೇ ಗೊತ್ತಿರಬೇಕು ಸಿನಿಮಾ, ಪ್ರೊಡ್ಯೂಸರ್ ವ್ಯೂಸ್ ಗೊತ್ತಿದ್ರೆ ತುಂಬ ಈಸಿ ಆಗಬೇಕು. ಪ್ರಕಾಶನ್ ಅಂದ್ರೆ 99 ಇಟ್ಟು ನಾನೇ ಇಟ್ಟಿದ್ದೆ, ಯಾಕೆ 99 ಲಾಸ್ ಆಗಲ್ಲ ಅಂತ. ಇನ್ನು ಜನ ಎಲ್ಲ ನೋಡಲಿ ಅಂದರು, ಸಿನಿಮಾ ಮಾಡಿದ್ರೆ ಜನ ನೋಡೋಕ್ಕೋಸ್ಕರ. ಅದು ಈ ಥರ ಪ್ರೊಡ್ಯೂಸರ್ ಇದ್ದಾಗ ಅವ್ರಿಗೆ ಸ್ವಲ್ಪ ಐಡಿಯಾ ಕೊಡಿದೆ, ಒಂದು ಐಡಿಯಾ ಇದೆ ಅವ್ರಿಗೆ ರಿಲೀಸ್ ಹೆಂಗೆ ಅಂತ. ನಾವು ಕೂಡ ಅವ್ರ ಮೇಲೆ ಕಲ್ತಿಲ್ಲ, ಅವ್ರು ರಿಲೀಸಲ್ಲಿ ಈ ಥರ ಮಾಡ್ಬೋದು ಅಂತ. ಇಲ್ಲ, ಖಂಡಿತವಾಗಿ ಸಹ ಖಾಲಿ ಒಂದು ಟೈಟ್ಲ್ ಮಾತ್ರ ನಾನ್ ವೆಜ್ ಅಂತೇಳಿ. ನಿಮಗೆ ಅಶ್ಲೀಲತೆ, ಡಬಲ್ ಮೀನಿಂಗ್ ಯಾವುದೂ ಇಲ್ಲ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಳ್ಳೆ ಮೆಸೇಜ್ ಇರೋ ಚಿತ್ರ. ನೀವು ನಾಳೆ ಹೇಳ್ತೀರಿ ಇದೆಂಥ ಪಿಕ್ಚರ್ ಮಾಡಿದ ಸುರೇಶ್ ಅಂತೇಳಿ, ಅಂಥ ಒಳ್ಳೆ ಒಂದು ಪಿಕ್ಚರ್. ಎಲ್ರಿಗೂ ನಮಸ್ಕಾರ. ಜಯಕಿರಣ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾದಂತಹ ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದ ಸುರೇಶ್ ಶೆಟ್ಟಿ ನಿರ್ದೇಶನದ ನಾನ್ ವೆಜ್ ತುಳು ಸಿನಿಮಾ ಇದೇ ಫೆಬ್ರವರಿ 6ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್ ಇದ್ದಾರೆ, ನಿರ್ದೇಶಕರಾದ ಕೆ ಸುರೇಶ್ ಶೆಟ್ಟಿ ಇದ್ದಾರೆ, ನಾಯಕ ನಟ ಅಥೋರ ಪ್ರಕಾಶ್ ಇದ್ದಾರೆ, ವಿಸ್ಮಯ್ ವಿನಾಯಕ್ ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಣೆ ಮಾಡಿದವರು. ಎಲ್ಲರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಈಗ ಮಾಹಿತಿಯನ್ನು ಪ್ರಕಾಶ್ ಪಾಂಡೇಶ್ವರ್ ನೀಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೂ ಸರ್. ನಮ್ಮದು ಫೆಬ್ರವರಿ 6ರಂದು ಇಡೀ ಕರ್ನಾಟಕದಂತ ಬಿಡುಗಡೆ ಆಗ್ತಿದೆ ತುಳು ಸಿನಿಮಾ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ತುಳು ನಾನ್ ವೆಜ್. ಇದರಲ್ಲಿ ಈಗ ಇದಕ್ಕಿಂತ ಮೊದಲು ಸೂಪರ್ ಹಿಟ್ ಆದ ಸೂ ಫ್ರಮ್ ಸೂ ಚಿತ್ರದಲ್ಲಿ ನಟಿಸಿರುವ ಎಲ್ಲ ಪ್ರಕಾಶ್ ತುಮ್ಮನಾಡು ಅವರು ಪ್ರಮುಖ ಪಾತ್ರ ಅಂದರೆ ಲೀಡ್ ರೋಲ್ ಇದ್ದಾರೆ. ಅದರೊಟ್ಟಿಗೆ ನನ್ನ ಮಗ ಅಥರ್ವ ಅಂತೇಳಿ ಅವರು ಕೂಡ ಇದ್ದಾರೆ. ಅದಂತ ವಿಶ್ವ ವಿನಾಯಕ್ ಮತ್ತು ಪುಷ್ಪರಾಜ್ ಬೋಳೂರು, ಬಾವ ದೀಪಕ್ ಪಣಾಜೆ ಇವರೆಲ್ಲ ನವೀನ್ ಅದರೊಟ್ಟಿಗೆ ಒಂದು ಚಿಕ್ಕ ಪಾತ್ರದಲ್ಲಿ ಒಳ್ಳೆ ಮಿಂಚಿದ್ದಾರೆ ಅವರು. ನವೀನ್ ಡಿ ಪಡೀಲ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಚಿತ್ರ ಫೆಬ್ರವರಿ 6ರಂದು ಬಿಡುಗಡೆ ಆಗ್ತಾಯಿದೆ. ಮತ್ತು ವಿಶೇಷ ಅಂತ ಹೇಳಿದರೆ, ಈಗ ತುಳು ಪಿಕ್ಚರಿಗೆ ನಮ್ಮ ಇಲ್ಲಿ ಥಿಯೇಟ್ರ್ಗಳಲ್ಲಿ 180, 190, 200, 210 ರೂಪಾಯಿ ತನಕ ಇಡ್ತಾರೆ. ಈ ಮೊದಲೆಲ್ಲ ಏನಂತ ಹೇಳಿದರೆ, ಥಿಯೇಟ್ರಿಗೆ ಒಂದು 30% ತುಳುವರು ಬಂದು ನೋಡ್ತಾಯಿದ್ರು. ಮೊದಲೊಂದು ಪಿಕ್ಚರ್ ರಿಲೀಸ್ ಆದ ಕೂಡಲೇ ಒಂದು 30% ಜನರು ಬಂದು ಪಿಕ್ಚರ್ ಹೇಗೆ ಉಂಟು ಅಂತೇಳಿ, ಒಳ್ಳೇದುಂಟಾ, ಎಡ್ಡೆ ಐತಿ ಅಂತೇಳಿ ಆ ರೀತಿ ಒಂದು ಮಾತುಕತೆ ಇತ್ತು. ಈಗ ಆ ಪರ್ಸೆಂಟೇಜ್ ಒಂದು 2%, 3%ಗೆ ಬಂದಿದೆ ಒಂದು ಪಿಕ್ಚರ್ ರಿಲೀಸ್ ಆದರೆ. ಅಂಥ ಪರಿಸ್ಥಿತಿ ಬಂದಿದೆ ತುಳುವರಿಗೆ. ಅದಕ್ಕೋಸ್ಕರ ನಾವೊಂದು 99 ರೂಪಾಯಿ ಟಿಕೆಟಿಗೆ ಎಲ್ಲರೂ ಬಂದು, ಯಾಕಂತೇಳಿದ್ರೆ ಖಾಲಿ ಗಂಡಸರು ಮಾತ್ರ ಥಿಯೇಟ್ರಿಗೆ ಬರೋದಲ್ಲ, ಅವರೊಟ್ಟಿಗೆ ಅವರ ಹೆಂಡತಿ, ಮಕ್ಕಳು, ಮನೆಯವರನ್ನು, ತಾಯಿ ತಂದೆಯನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತೇಳಿ ಒಂದು ಉದ್ದೇಶದಿಂದ 99 ರೂಪಾಯಿ ಇಟ್ಟಿದ್ದೀನಿ ನಾನು. ಇದರಲ್ಲಿ ನಮಗೇನು ಲಾಭ ಇಲ್ಲ, ಲಾಭದ ಪ್ರಶ್ನೆ ಇಲ್ಲ, ಜನರು ನೋಡಬೇಕು ಅಂತ. ಪಿಕ್ಚರ್ ನಾವು ಯಾವ ಸಹ ಡೈರೆಕ್ಟ್ರ್ ಪಿಕ್ಚರ್ ಮಾಡೋದು ಯಾಕೆ ಅಂತ ಹೇಳಿದರೆ, ಜನರು ನೋಡಬೇಕು ಚಿತ್ರ. ಅದರಲ್ಲಿ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಜನರು ಬಂದು ನೋಡಬೇಕು. ಅದೇ ಒಂದು ಖುಷಿ ನನಗೆ ಅದು ಖುಷಿ. ದಯಮಾಡಿ ಇದಕ್ಕೊಂದು ಸಪೋರ್ಟ್ ಮಾಡಬೇಕು. ತಾವೆಲ್ಲರೂ ಪತ್ರಿಕೆ ಮಿತ್ರರೆಲ್ಲ ಸಪೋರ್ಟ್ ಮಾಡಬೇಕು. 99 ರೂಪಾಯಿ ಇದು ಮೊದಲನೇ ಸಲ ಮಾಡ್ತಾಯಿದ್ದೇವೆ ನಾವು. ಯಾರು ಇಷ್ಟು ತನಕ ಇಡಲಿಲ್ಲ, ಇಟ್ಟಿದ್ದಾರೆ ನಡುವಿನಲ್ಲಿ ಒಂದೊಂದು ದಿವಸ ಇಟ್ಟಿದ್ದಾರೆ. ಇದೀಗ ಸ್ಟಾರ್ಟಿಂಗಿಂದ ಎಂಡ್ ತನಕ ಸಹ ನಮ್ಮದು 99 ರೂಪಾಯಿ. ಇದೊಂದು ದಯಮಾಡಿ ನೀವು ಹೈಲೈಟ್ ಮಾಡಬೇಕು. ದಯಮಾಡಿ 99 ರೂಪಾಯಿ ಎಲ್ಲರೂ ಬಂದು ನೋಡುವಂಥ ಒಂದು ಇದನ್ನು ನಾವು ಮಾಡಿದ್ದೇವೆ. ಥ್ಯಾಂಕ್ ಯು. ನಾನ್ ವೆಜ್ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಇದರಲ್ಲಿ ತುಳುವಿನೆಲ್ಲ ಆರ್ಟಿಸ್ಟ್ ಇದ್ದಾರೆ. ಪುಷ್ಪಣ್ಣ ಇದ್ದಾರೆ, ನವೀನಣ್ಣ, ಆಮೇಲೆ ವಿನಾಯಕ್ ಇದ್ದಾರೆ, ದೀಪಕಣ್ಣ ಇದ್ದಾರೆ, ರೂಪ ವರ್ಕಾಡ್ ಇದ್ದಾರೆ, ಅಥರ್ವ ಪ್ರಕಾಶ್ ಇದ್ದಾರೆ, ಮತ್ತು ಹೀರೋಯಿನ್ ಆಗಿ ಸಂಜನಾ ಮುರಳಿ ಅವರು ಮಾಡಿದ್ದಾರೆ. ತುಂಬ ಆರ್ಟಿಸ್ಟ್ ಇದ್ದಾರೆ. ತುಂಬ ಕಾಮಿಡಿ ಸಿನಿಮಾ ಇದು. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಮತ್ತು ವಿಶೇಷ ಏನಂದರೆ 99 ರೂಪೀಸಿಗೆ, ಅಂದರೆ ಪ್ರೊಡ್ಯೂಸರ್ ಮಾಡಿರೋದು 99. ಯಾಕೆಂದರೆ ಎಲ್ಲರೂ ನೋಡೋ ಥರ ಆಗಲಿ ಅಂತ. ಅಂದರೆ ಸಿನಿಮಾ ಅಂದರೆ ಸ್ಟೂಡೆಂಟಿಗೆಲ್ಲ ತುಂಬ ಕಷ್ಟ ಆಗುತ್ತೆ. 200, 250 ರೂಪಾಯಿ, 280 ಆದರೆ ಸ್ಟೂಡೆಂಟಿಗೆ ತುಂಬ ಕಷ್ಟ ಆಗುತ್ತೆ. ಆ ಉದ್ದೇಶ ಎಲ್ಲರೂ ನೋಡೋದಕ್ಕೋಸ್ಕರ 99 ರೂಪೀಸ್ ಮಾಡಿದರೆ ಎಲ್ಲ ದಿನ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಎಲ್ಲರೂ ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ನಮಸ್ಕಾರ. ಅಥರ್ವ ಪ್ರಕಾಶ್ ಮಾತಾಡ್ತಿದ್ದೀನಿ. ನಮ್ಮ ಸಿನಿಮಾ ನಾನ್ ವೆಜ್ ಫೆಬ್ರವರಿ 6ಗೆ ರಿಲೀಸ್ ಆಗ್ತಿದೆ. ನನಗೆ ಸ್ಪೆಷಲ್ ಸಿನಿಮಾ, ಯಾಕೆಂದರೆ ತುಳುನಲ್ಲಿ ಲೀಡ್ ಆಗಿ ಮಾಡ್ತಿದ್ದೀನಿ. ಫಸ್ಟ್ ಸಿನಿಮಾ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದೆ ಚಾಲಿಪುರದಲ್ಲಿ, ಒಂದು ಸಿನಿಮಾದಲ್ಲೇ.
ಸೊ ಈಗ ಲೀಡ್ ಕೂಡ ತುಳು ಸಿನಿಮಾದಲ್ಲಿ ಅವ್ರ ಸಿನಿಮಾದಲ್ಲಿ ಆಡ್ತಾ ಇದ್ದೀವಿ. ಸೊ ಅದು ತುಂಬ ಖುಷಿ ವಿಚಾರ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇತ್ತು. ಸೊ ಈ ಸಿನಿಮಾಗೂ ಸ್ಪೆಷಲ್ ಸಪೋರ್ಟ್ ಬೇಕಂತ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೈಟ್ 9 ರಫ್ಯೂಸಿ ಇಡೀ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಬೇಕೋತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆರಕ್ಕೆ ನಾನ್ ವೆಜ್ ಎಲ್ಲರೂ ಕೂಡ ಬಹುಶಃ ಎಲ್ಲರೂ ಕೂಡ ನಾನ್ ವೆಜ್ ಬಗ್ಗೆ ಗೊತ್ತೇ ಇದೆ. ಆದರೆ ಇಲ್ಲಿ ಯಾವ ನಾನ್ ವೆಜ್ ಅಥವಾ ಸಿನಿಮಾದಲ್ಲಿ ಯಾವ ರೀತಿಯ ನಾನ್ ವೆಜ್ ಇದೆ ಅನ್ನೋದು ನೀವು ಬಂದ ಮೇಲೆ ಕಂಪ್ಲೀಟ್ ಆಗಿದ್ದು ಕಾಮಿಡಿ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಕೂಡ ಬಹಳ ಚಂದವಾಗಿ ಮಾಡಿದ್ದಾರೆ. ಸೂರಜ್ ಶೆಟ್ಟಿ ಅವರ ಒಂದು ಸ್ಕ್ರಿಪ್ಟ್ ಆಗಿದೆ. ಪ್ರಕಾಶ್ ತುಮಿನಾಡ್ ಮತ್ತು ಅಥರ್ವ ಪ್ರಕಾಶ್, ಸೊ ಆಮೇಲೆ ದೀಪಕ್ ರೈ ಆಗಲಿ ಅಥವಾ ನಮ್ಮ ಪುಷ್ಪನ್ ಆಗಲಿ, ಸೊ ಎಲ್ರಿಗೂ ಕೂಡ ಒಂದೊಂದು ಲಿಂಕ್ ಇರುವಂಥ ಒಂದೊಂದು ಕ್ಯಾರೆಕ್ಟರ್ಸ್ ಎಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥ ಕ್ಯಾರೆಕ್ಟರ್ಸ್. ಸೊ ಹಾಗಾಗಿ ಸಿನಿಮಾದಲ್ಲಿ ಕಾಮಿಡಿ ಕಂಪ್ಲೀಟ್ ಇದೆ. ಅದರ ಜೊತೆಯಲ್ಲಿ ಸಿಂಗಲ್ ಸ್ಕ್ರೀನ್ ಏನಿದೆ, ಸಣ್ಣ ಸಣ್ಣ ಸ್ಕ್ರೀನಲ್ಲಿ ಮುಂಚೆ ಕಡಿಮೆಯಲ್ಲಿ ಸಿನಿಮಾ ನೋಡ್ತಾ ಇದ್ರು ಜನ. ಈಗ ಸಾಕಷ್ಟು ಸಣ್ಣ ಸಣ್ಣ ಥಿಯೇಟರ್ ಎಲ್ಲ ಬಂದಾಗ್ತಾ ಬಂದಿದೆ, ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಗ್ತದೆ. ಸೊ ಅಲ್ಲಿ ಹಣಗಳನ್ನು ಜಾಸ್ತಿ ಕೊಟ್ಟು ಫ್ಯಾಮಿಲಿಗೆ ಬರೋದು ಸ್ವಲ್ಪ ಕಷ್ಟಕರ ಕೂಡ. ಸೊ ಹಾಗಾಗಿ ಪ್ರಕಾಶ್ ಪಾಂಡೇಶ್ವರ್ ಅವರು ಈ ಸಲ 99ಗೆ ಎಲ್ಲರನ್ನ ಸಿನಿಮಾಕ್ಕೆ, ಥಿಯೇಟರ್ಗೆ, ಮಲ್ಟಿಪ್ಲೆಕ್ಸ್ಗೆ ಬನ್ನಿ ಅನ್ನೋಂಥ ಒಂದು ಒಳ್ಳೆಯ ಒಂದು ಇನ್ವಿಟೇಷನ್ ಅನ್ನು ಕೂಡ 99 ರೂಪೀಸಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಎಲ್ಲರೂ ಕೂಡ ದಯಮಾಡಿ ಅದನ್ನು ಹೈಲೈಟ್ ಮಾಡಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟರ್ಗೆ ಬರುವ ಹಾಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೂರಜ್, ಈಗ ನೀವು ಕೂಡ ಈಗ ಡೈರೆಕ್ಟರ್, ಅಂದ್ರೆ ಹಿಂದೆ ಒಂದು 2-3 ಸಿನಿಮಾ 4-4 ಸಿನಿಮಾ ಮಾಡಿದ್ರು. ಈಗ ಪ್ರಕಾಶ್ ಅನ್ನ ಕೂಡ ಸಿನಿಮಾ ಮಾಡಿದ್ರು ನಿರ್ದೇಶಕರೇ. ಹಾಗಾಗಿ ನಿಮ್ಗೆ ಅವರಿಂದ ಏನಾದ್ರು ಲಾಭ ಆಯ್ತಾ ಈ ಸಿನಿಮಾದಲ್ಲಿ? ಲಾಭನಿಲ್ಲ, ಫುಲ್ ಲಾಭ, ಟೆನ್ಷನ್ ಇಲ್ಲ ಟೆನ್ಷನ್ ಅವರಿಗೆ. ಅಲ್ಲ, ರಿಲೀಸ್ ಅಂದರೆ ಪ್ರೊಡ್ಯೂಸರಿಗೆ ಗೊತ್ತಿರಬೇಕು ಸಿನಿಮಾ. ಪ್ರೊಡ್ಯೂಸರ್ ರಿಲೀಸ್ ಗೊತ್ತಿದ್ರೆ ತುಂಬ ಈಸಿ ಆಗಿ. ಈಗ ಪ್ರಕಾಶನ್ ಅಂದರೆ 99 ಇಟ್ಟು ನಾನೇ ಕೇಳಿದೆ ಯಾಕೆ 99 ಲಾಸ್ ಆಗಲ್ಲ ಅಂತ. ಇಲ್ಲ, ಜನ ಎಲ್ಲ ನೋಡ್ರಿ ಅಂದರು. ಸಿನಿಮಾ ಮಾಡಿದ್ರೆ ಜನ ನೋಡೋಕ್ಕೋಸ್ಕರ. ಹಾಗೆ ಈ ಥರ ಪ್ರೊಡ್ಯೂಸರ್ ಇದ್ದಾಗ ಅವ್ರಿಗೆ ಸ್ವಲ್ಪ ಐಡಿಯಾ ಕೊಡಿದೆ, ಒಂದು ಐಡಿಯಾ ಇದೆ ಅವರಿಗೆ ರಿಲೀಸ್ ಹೆಂಗೆ ಅಂತ. ನಾನು ಕೂಡ ಅವ್ರ ಮೇಲೆ ಕಲಿತಿದ್ದೆ, ರಿಲೀಸಲ್ಲಿ ಈ ಥರ ಮಾಡ್ಬೋದು ಅಂತ. ಯಾಕಂದರೆ ಆ ಥರ ಇದ್ದಾಗ ನಮ್ಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ಅವರು ಪ್ರೊಡ್ಯೂಸರ್ ಅಂತ ಅಂದಾಗ ಅವರಿಗೆ ಸಿನಿಮಾ ಬಗ್ಗೆ ಗೊತ್ತಿರುತ್ತೆ, ಯಾವ ರೀತಿ ರಿಲೀಸ್ ಮಾಡಬೇಕು, ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು, ಯಾವ ಥರ ಪ್ರಮೋಷನ್ ಮಾಡಬೇಕೆಲ್ಲ ಗೊತ್ತಿರೋ ಕಾರಣ ನಮಗೆ ತುಂಬ ಈಸಿ ಆಗುತ್ತೆ ಆ ಥರ ಇದ್ದಾಗ. ಥ್ಯಾಂಕ್ ಯು. ಸೂರಜಣ್ಣ, ಹೆಚ್ಚಾಗಿ ನೀವು ಸಿನಿಮಾಗಳನ್ನು ಮಾಡುವಾಗ, ನೀವು ಬಂದ ಸಿನಿಮಾಗಳನ್ನು ನೋಡಿದಾಗ ಅನುಭವಿ ಕಲಾವಿದರನ್ನು ಲೀಡ್ ಇರ್ತೀವಿ, ಹೌದಾ? ಈ ಸಿನಿಮಾ ಆಗೋ ಟೈಮ್. ಆದರೆ ಈ ಸಿನಿಮಾ ಮಾಡ್ತಿರೋ ಟೈಮಲ್ಲಿ ಅಥರ್ವ ಅವರು ಜಸ್ಟ್ ಬಂದದಷ್ಟೇ ಇಷ್ಟು ಆ ಕ್ಯಾರೆಕ್ಟರ್ಗೆ ಅವರನ್ನೇ ಸೆಲೆಕ್ಷನ್ ಅಂತ ಯಾಕೆ ಮಾಡಿ? ಇಲ್ಲ, ಅವರ ಅನುಭವ ಇದೆ. ನಮ್ಮ ನಮ್ಮ ಅನ್ಮೇಲ್ ಪೊಲೀಸ್ ಅವರ ಸಿನಿಮಾ ಮಾಡುವಾಗ ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿದ್ರು. ನಾನು ಅವಾಗ ನೋಡಿದ್ದೆ ಅವ್ರನ್ನ. ಆಮೇಲೆ ಚಾಲಿ ಪೋಲಿ ಇಂಥ ಸಿನಿಮಾಗಳಲ್ಲಿ ಮಾಡಿದಾಗ ನಾನು ಆ್ಯಕ್ಟಿಂಗ್ ನೋಡಿದೆ, ಅವರು ಚೆನ್ನಾಗಿತ್ತು. ಮತ್ತು ನನ್ನ ಕ್ಯಾರೆಕ್ಟರ್ಗೆ ಅವರು ಕರೆಕ್ಟ್ ಸೂಟ್ ಆಗಿದ್ದು. ಮತ್ತು ನಾವು ಮಾತಾಡುವಾಗ ಆ ಥರ ಮಾಡೋಣ ಹಾಗೆ ಡಿಸ್ಕಸ್ ಆಯಿತು. ಚೆನ್ನಾಗಿ ಮಾಡಿದ್ದಾರೆ, ನನಗೆ ಯಾವ ರೀತಿ ಕಷ್ಟ ಆಗಿಲ್ಲ. ಮತ್ತು ಅವರಿಗೆ ಸ್ಕ್ರಿಪ್ಟ್ ನಾಲೆಜ್ ಇದೆ ಮತ್ತು ಆ್ಯಕ್ಟಿಂಗ್ ಟ್ಯಾಲೆಂಟ್ ಕೂಡ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿ ನೀವೇ ಇರಬೇಕು. ಪ್ರಕಾಶ್ ಸರ್, ಎಸ್ ಸರ್. ಇದು ಟಿಕೆಟ್ ಪ್ರೈಸ್ ಮಿನಿಮಮ್ ಇಡಬೇಕು ಅಂತ ಸರ್ಕಾರದ ಒಂದು ಆರ್ಡರ್ ಬಂದಿತ್ತು, ಅದು ಮತ್ತೆ ಸ್ಟೇ ಆಗುತ್ತಂದು ನಿಲ್ಬೇಕು. ಹೌದು. ನೀವು 99 ಇಡುವ ಮೂಲಕ ಪ್ರೊಡ್ಯೂಸರ್ಗೆ ಒಂದು ಮೆಸೇಜ್ ಕೊಡ್ತಾ ಇದ್ರೆ ನಾವು ಮಾಡಬಹುದು, ಈ ತರ ಇಟ್ಟು ಜನರನ್ನ ಕರೀಬಹುದು ಅನ್ನುವಂತ ಧೈರ್ಯಕ್ಕೆ ಇಟ್ಟರೆ, ಇಲ್ಲ ನಿಮ್ಮ ಸಿನಿಮಾ ಓಡ್ಲಿ, ನಿಮ್ಮ ಸಿನಿಮಾವನ್ನು ಮಾತ್ರ ಜನ ನೋಡ್ಲಿ ಅಲ್ಲ, ನಮ್ಮ ಸಿನಿಮಾ ಓಡಿದ್ರೆ ಸಹ ನಮಗೆ ಲಾಭ ಇಲ್ಲ. ಅಲ್ಲ ಸರಿ, ಯಾಕಂತೇಳಿ ಇದು 99 ರೂಪಾಯಿ ಇಡುವಾಗ ನಾವು ಮಲ್ಟಿಪ್ಲೆಕ್ಸ್ ಹತ್ರ ತುಂಬ ಚರ್ಚೆ ಮಾಡಿದೆ. ನಾನು ಅದರ ಬಗ್ಗೆ ಕೇಳಿದ್ರೆ, ನಾನು ಜನರು ಬರ್ತಾ ಇಲ್ಲ, ಜನರು ಒಮ್ಮೆ ಥಿಯೇಟ್ರಿಗೆ ಬಂದರೆ ಅದು ರೂಟೀನ್ ಆಗಿ ಆಗ್ತದೆ. ಜನರು ಒಮ್ಮೆ ಥಿಯೇಟ್ರಿಗೆ ನಾವೊಂದು ಯಾವುದು ಈಗ ಒಂದು ಪೆಗ್ ಕುಡಿದ್ರೆ ಇನ್ನೊಂದು ಪೆಗ್ ಕುಡಿಯುವಾಗ ಆಗ್ತದಲ್ಲ, ಅದೇ ರೀತಿ ಇದು ಸಹ ಸಿನಿಮಾ ಥಿಯೇಟ್ರಿಗೆ ಬಂದ ಕೂಡಲೇ ಆಗ್ತದೆ. ಜನರು ಬರ್ತಾರೆ ಹಾಗೆ ಹೋಗ್ತದೆ, ಅವರಿಗೆ ಸಹ ಲಾಭ. ಅದನ್ನು ಅವರಿಗೆ ಕನ್ವಿನ್ಸ್ ಮಾಡಿದೆ ನಾನು, ಹೀಗೆ ಸಂಗತಿ, ಹೀಗೆ ವಿಷಯ ಅಂತ ಹೇಳಿದ ಕೂಡಲೇ ಮತ್ತೆ ಅದಕ್ಕೆ ಅವ್ರು ಒಪ್ಪಿದ್ರು, ಓಕೆ ಇದೊಂದು ನೋಡುವ ಅಂತೇಳಿ. ಇನ್ನು ಹೇಳಿಕೆ ಆಗುದು, ಇನ್ನು ಬರೋ ಸಿನಿಮಾ ಕೂಡ 99 ರೂಪಾಯಿ ಆಗಲಿಕ್ಕೆ ಚಾನ್ಸ್ ಉಂಟು. ಅಲ್ಲ, ಒಮ್ಮೆಲೆ 90 ಕೊಡೋದಕ್ಕೆ ಕೊಡಿದ್ದು, ಅದಕ್ಕೆ 30 ಖಂಡಿತ ಭಾಳ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ. ಹೌದು, ಅದು 50% ಅವ್ರಿಗೆ ಕೊಡಲೇಬೇಕು. 50 ನಮ್ಮದು ಇಲ್ಲ 99ನಲ್ಲಿ 50 ದೊಡ್ಡ ವಿಷಯ. ಅವ್ರು ಸಪೋರ್ಟ್ ಮಾಡಿದ್ರು ನನಗೆ. ಚಿತ್ರಕ್ಕೆ ಸಪೋರ್ಟ್ ಸಿಕ್ಕಿದ್ದು ಈಗ ಮುಂಬರುವ ಖಂಡಿತ ತುಳು ಪಿಕ್ಚರ್ಗೆ ಥಿಯೇಟರ್ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಈಗ ಮಲ್ಟಿಪ್ಲೆಕ್ಸ್ನವರು ಹೆಚ್ಚಿನವರು ಬದುಕುದೇ ತುಳು ಪಿಕ್ಚರಲ್ಲಿ. ಒಂದು 2 ವರ್ಷ ಆಯಿತು. ದಯಮಾಡಿ 99 ರೂಪೀಸ್ ನೀವೆಲ್ಲ
ನಿಮಗೋಸ್ಕರ ನಾವು ಒಂದು ಶೋ ಇಟ್ಟಿದ್ದೇವೆ. ಫೆಬ್ರವರಿ 6 ತಾರೀಕಿಗೆ ಬೆಳಿಗ್ಗೆ 10:15 ಫ್ಯಾಮಿಲಿ ಸಮೇತ ನೀವು ಬರಬೇಕು. ಎಲ್ಲರೂ ಸಹ ನೋಡಿ, ಇದೊಂದು ನಿಮಗೆ ಫ್ಯಾಮಿಲಿ, ಯಾಕಂದರೆ ಪತ್ರಕರ್ತರು ಮಾತ್ರ ಬರ್ತಲ್ಲ, ಪತ್ರಕರ್ತರ ಫ್ಯಾಮಿಲಿಯನ್ನು ಸಹ ಕರ್ಕೊಂಡು ಬರಬೇಕು. ದಯಮಾಡಿ. ಇಲ್ಲ, ಅವರಿಗೆ 0 ಸೋಡಾ ಮಾತ್ರ. ಇಲ್ಲ, ಖಂಡಿತವಾಗಿ ಸಹ ಖಾಲಿ ಒಂದು ಟೈಟ್ಲ್ ಮಾತ್ರ ನಾನ್ ವೆಜ್ ಅಂತೇಳಿ. ನಿಮಗೆ ಅಷ್ಟೇ ಇಲ್ಲತ್ತೆ, ಡಬಲ್ ಮೀನಿಂಗ್ ಯಾವುದೂ ಇಲ್ಲ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಳ್ಳೆ ಮೆಸೇಜ್ ಇರೋ ಚಿತ್ರ. ನೀವು ನಾಳೆ ಹೇಳ್ತೀರಿ ಇದೆಂಥ ಪಿಕ್ಚರ್ ಮಾಡಿದ ಸುರೇಶ್ ಅಂತೇಳಿ, ಅಂಥ ಒಳ್ಳೆ ಒಂದು ಪಿಕ್ಚರ್. ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದವರು ಪುಷ್ಪರಾಜ್ ಬೋಲ್ರ್ ಇದ್ದಾರೆ, ಪ್ರಕಾಶ್ ಮನೋಹರ್ ಇದ್ದಾರೆ, ದೀಪಕ್ ರೈ ಪಣಜ್ ಇದ್ದಾರೆ. ಅವರು ಅವಾಗ ಶೂಟಿಂಗ್ ಶುರು ಮಾಡುವಾಗ ಅಷ್ಟು ಅಂದ್ರೆ ಕಾಂತಾರಕ್ಕಿಂತ ಸ್ಟ್ರಿಕ್ಟ್ ಆಗಿರ್ಲಿಲ್ಲ. ಈಗ ನೆಕ್ಸ್ಟ್ ಪ್ರಮೋಷನ್ಗೆಲ್ಲ ಬರ್ತಾರೆ. ಪ್ರಮೋಷನ್ಗೆ ಎಲ್ಲ ಶೂಟಿಂಗಲ್ಲಿ ಇದ್ದಾರೆ. ಇಲ್ಲಿ ಇದು ಕಷ್ಟ, ತುಳುವರದು ಕಷ್ಟ ಅಂತ ಹೇಳಿದ್ರೆ ಆರ್ಟಿಸ್ಟ್ ಅವರು ಸಿಗ್ತಾ ಇಲ್ಲ ಪ್ರಮೋಷನ್ಗೆ ಯಾರು ಸಹ. ಇವರಿಗೆ ಸಹ ಶೂಟಿಂಗ್ ಇತ್ತು, ಬೇಗ ಕರ್ಕೊಂಡು ಬಂದರು ಇವರು ಸಪೋರ್ಟ್ ಮಾಡಿದ್ರು. ಹಾಗೆ ಈಗ ನವೀನಣ್ಣ ಬರ್ತಾರೆ ಅಂತ ಹೇಳಿದ್ರು. ನಾನು ನಿನ್ನೆ ರಾತ್ರಿ ಹೆಂಗೆ ಲೇಟ್ ಆದನ್ನು ಬಂದಾಗ ಇತ್ತು ಬರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಬರ್ತಾ ಇದ್ದಾರೆ. ಇನ್ನೆಂತ ಯಾವಾಗ ಇನ್ನು ಬಂದು ಎಂತ ಮಾಡ್ತಾ ಗೊತ್ತಿಲ್ಲ. ಪಿಕ್ಚರ್ ಇನ್ವೆಸ್ಟ್ ಮಾಡಿ ಹಾಕಿರ್ತೀರಿ, ಈಗ ಬೇರೆ ಕಡೆಯಲ್ಲಿ ಆದ್ರೆ ಬರಲೇಬೇಕು ಪ್ರಮೋಷನ್. ಇಲ್ಲ, ಅದು ಅಂದರೆ ಎಂತ ಗೊತ್ತಿಲ್ಲ, ನಾವು ಪಿಕ್ಚರ್ ಮಾಡುವಾಗ ನಾವು ಅವರಿಗೆ ಪ್ರಮೋಷನ್ಗೆ ಬರಬೇಕು ಅಂತೇಳಿ ಅವರಿಗೆ ನಾವು ಅಗ್ರಿಮೆಂಟ್ ಮಾಡಿದರೆ ಅಗ್ರಿಮೆಂಟ್ ಮಾಡಬೇಕು. ಈಗ ಇಲ್ಲಿಂದು ಫ್ರೆಂಡ್ಶಿಪ್ಪಲ್ಲಿ ಬರ್ತಾರೆ ಎಲ್ಲ ಸರ್. ನಿಜವಾಗಿ ಸಿಸ್ಟಮ್ ಅಂತ ಹೇಳಿದ್ರೆ ನಾವೊಂದು ಪಿಕ್ಚರ್ಗೆ ಮಾಡಿದರೆ, ನೋಡಿ ನಿಮಗೆ ಪಿಕ್ಚರ್ಗೆ ಬರಲಿಕ್ಕೆ ಒಂದು ಅಗ್ರಿಮೆಂಟ್ ಇದೆ, ಇಷ್ಟು ಪೇಮೆಂಟ್ ಕೊಡ್ತೇವೆ ನಾವು, ಇಷ್ಟು ಪ್ರಮೋಷನ್ಗೆ ಬರಬೇಕು ಅಂತೇಳಿ ಮೊದಲೇ ಹೇಳಿದರೆ ಅವ್ರು ಬರಲೇಬೇಕು. ಈಗ ಅದರಲ್ಲಿ ಆ ಸಿಸ್ಟಮ್ ಎಲ್ಲ ತುಳುವಲ್ಲಿ ಬರಲಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಹೋಗ್ತಾ ಉಂಟಲ್ಲ ಒಳ್ಳೆ ರೀತಿಯಲ್ಲಿ. ಫ್ರೆಂಡ್ಶಿಪ್ಪಲ್ಲೇ ಕೈ ಕೊಡ್ತಾರೆ. ಎಲ್ಲ ಕೈ ಕೊಡುವವರು ಈಗ ಜಾಸ್ತಿ ಇದ್ದಾರೆ. ಇನ್ನು ಮುಂದುವರಿಸ್ತಾರೆ, ಇನ್ನು ಮುಂದುವರಿಸ್ತಾರೆ, ಅಗ್ರಿಮೆಂಟಲ್ಲಿ ಬರೀತಾರೆ. ಇಂಥ ಸಿಸ್ಟಮ್ ಬರಬೇಕು ಇನ್ನು. ಥ್ಯಾಂಕ್ ಯು.